ಕೃಷ್ಣನಗರಿ ಉಡುಪಿಯಲ್ಲಿ ಪ್ರವಾಸಿಗರಿಗೆ ಆತಿಥ್ಯ ನೀಡಲು ಮತ್ತೊಂದು ತಾಣ ಸಿದ್ಧಗೊಂಡಿದೆ. ಈಗಾಗಲೇ ಹಾಸ್ಪಿಟಾಲಿಟಿ ಕ್ಷೇತ್ರದಲ್ಲಿ ಪ್ರಸಿದ್ಧಿ ಪಡೆದಿರುವ ಲಿಗಾಡೋ ಹೋಟೆಲ್ಸ್ ಅಂಡ್ ರೆಸಾರ್ಟ್ಸ್ ಇದೀಗ ಉಡುಪಿಯಲ್ಲೂ ಸೇವೆ ನೀಡಲು ಸಜ್ಜಾಗಿದೆ. ಉಡುಪಿಯ ಕರಾವಳಿ ಬೈಪಾಸ್ ರಾಷ್ಟ್ರೀಯ ಹೆದ್ದಾರಿ ಬಳಿ ಲಿಗಾಡೋ ಹೋಟೆಲ್ಸ್ ನಿರ್ಮಾಣಗೊಂಡಿದ್ದು ಸುಸಜ್ಜಿತ ಸೇವೆ ನೀಡಲು ಸಜ್ಜಾಗಿ ನಿಂತಿದೆ. ಲಿಗಾಡೋ ಹೋಟೆಲ್ ಪ್ರಾಮಿಸ್ ಆಫ್ ರಿವರೆನ್ಸ್ ಎನ್ನುವ ಧ್ಯೇಯ ವಾಕ್ಯದೊಂದಿಗೆ ಕಾರ್ಯಾಚರಿಸಿದ ವಿಶ್ವ ಮನ್ನಣೆ ಪಡೆದಿರುವ ಲಿಗಾಡೋ ಹೋಟೆಲ್ಸ್ ಅಂಡ್ ರೆಸಾರ್ಟ್ಸ್ನ ಅಂಗಸಂಸ್ಥೆ. ತನ್ನ ಅಮೋಘ ಸೇವೆಯಿಂದ ಗ್ರಾಹಕರ ಮೆಚ್ಚುಗೆಗೆ ಪಾತ್ರವಾದ ಹೋಟೆಲ್ ಇದೀಗ ಉಡುಪಿಯಲ್ಲೂ ತಲೆ ಎತ್ತಿದೆ. ಉಡುಪಿ ಕರಾವಳಿ ಬೈಪಾಸ್ ಬಳಿ ಹೆದ್ದಾರಿ ಬದಿಯಲ್ಲಿ ಒಟ್ಟು 8 ಅಂತಸ್ತುಗಳನ್ನು ಹೊಂದಿಕೊಂಡು ಸುಸಜ್ಜಿತವಾಗಿ ನಿರ್ಮಾಣಗೊಂಡಿರುವ ಲಿಗಾಡೋ ಹೋಟೆಲ್ ಒಂದೇ ಸೂರಿನಡಿಯಲ್ಲಿ ಎಲ್ಲಾ ಸೇವೆಯನ್ನ ಗ್ರಾಹಕರಿಗೆ ನೀಡಲು ಬದ್ಧವಾಗಿದೆ. ದೇವಾಲಯಗಳ ನಗರಿ ಉಡುಪಿಯ ಪರಂಪರೆಯನ್ನ ಬಿಂಬಿಸುವ ಹೊಸ ಪರಿಕಲ್ಪನೆಯಲ್ಲಿ ಲಿಗಾಡೋ ಹೋಟೆಲ್ ಇದೀಗ ತನ್ನ ಸಸ್ಯಾಹಾರ ಶಾಖೆಯನ್ನ ಆರಂಭಿಸಿದ್ದು ಉಡುಪಿ ರಸೋಯಿ ಶುಭಾರಂಭಗೊಂಡಿದೆ. ಶುದ್ಧ ಸಸ್ಯಾಹಾರದ ಶುಚಿರುಚಿಯಾದ ಔತಣ ಒದಗಿಸುವ ಉಡುಪಿ ರಸೋಯಿಗೆ ಹೋದರಷ್ಟೇ ಅದರ ಅನುಭವವಾಗಲು ಸಾಧ್ಯ. ಒಳ ಹೋಗ್ತಾ ಇದ್ದಂತೆ ದೇವಾಲಯದ ಶೈಲಿಯ ಕೆತ್ತನೆಗಳು ಮನಸೂರೆಗೊಳ್ಳುತ್ತೆ. ಮಾತ್ರವಲ್ಲದೆ ಎಲ್ಲ ಸಾಂಪ್ರದಾಯಿಕ ಪರಂಪರೆಯನ್ನ ಬಿಂಬಿಸುವ ಪ್ರಯತ್ನ ಮಾಡಲಾಗಿದ್ದು ಉತ್ಕೃಷ್ಟ ಗುಣಮಟ್ಟದ ಸೀರೆಗಳ ಸಂಗ್ರಹವನ್ನ ಕೂಡ ಪ್ರದರ್ಶನಕ್ಕೆ ಇಡಲಾಗಿದೆ. ಇನ್ನು ನೂತನ ರೆಸ್ಟೋರೆಂಟ್ ಗ್ರಾಹಕರ ಮೆಚ್ಚುಗೆಗೆ ಪಾತ್ರವಾಗಿದೆ. ಬೇರೆ ಹೋಟೆಲ್ಗಳಿಗೆ ಹೋಲಿಸಿದ್ರೆ ಖಾದ್ಯಗಳ ಗುಣಮಟ್ಟ ಉತ್ತಮವಾಗಿದ್ದು ದರ ಕೂಡ ಕಡಿಮೆ ಇದೆ. ಇಡೀ ಕುಟುಂಬ ವರ್ಗದವರು ಬಂದು ಹೋಟೆಲ್ ಆತಿಥ್ಯವನ್ನ ಪಡೆದುಕೊಳ್ಳಲು ಎಲ್ಲ ವ್ಯವಸ್ಥೆಗಳಿದ್ದು ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಇದೆ. ಎಲ್ಲಾ ಬಗೆಯ ಅತ್ಯುತ್ತಮ ವ್ಯವಸ್ಥೆಗಳು ಹೋಟೆಲ್ನಲ್ಲಿದ್ದು ಗ್ರಾಹಕರು ಮೆಚ್ಚುಗೆ ವ್ಯಕ್ತಪಡಿಸ್ತಾ ಇದ್ದಾರೆ. ಹೋಟೆಲ್ ಬಾರಿ ಒಂಜಿ ಎಡ್ಡೆ ರೀತಿಯ ಕಟ್ಟಡವನ್ನು ಕಟ್ಟುದೇರು ಐ ಪಂಡನೆತ್ತ ಮಾಲಿಕೆರ ಏನಾದರೂ ಎಡ್ಡೆ ರೀತಿಯ ಲಯನ್ ತೂದೆ ಒಂಜಿ ಕಟ್ಟದೇರು ಅಂಚನೆ ನೆಟ್ಟು ಎಡಮ ಫ್ಲೋರ್ ಉಂಡು ಇಟ್ಟು ಮದ್ಮೆದ ವಾಲ್ ಉಂಡು ಮತ್ತೆ ಪಾರ್ಟಿ ವಾಲ್ ಉಂಡು ಅಂಚನೆ ರೂಮ್ಸ್ ಉಲ್ಲ ಅಂಚನೆ ಒಂಜಿ 2-3 ರೆಸ್ಟೋರೆಂಟ್ಲ ಉಂಡು ಐಟು ಹೊಂಡ ನಾನ್ ವೆಜ್ ವೆಜ್ ಬೇತೆ ನಾನ್ ವೆಜ್ ಬೇತೆ ರೆಸ್ಟೋರೆಂಟ್ ಅಂಚೆ ಒಂದತ್ತೆ ಯಾನು ಪಾತ್ರೆನ ಅಂಚಿನ ಪ್ಲೇಸ್ ವೆಜ್ ರೆಸ್ಟೋರೆಂಟ್. ಈ ವೆಜ್ ರೆಸ್ಟೋರೆಂಟ್ ಎಡ್ಡೆ ರೀತಿಡು ಒಂಜಿ ಪೂರ ವಿಷಯದ ಬಗ್ಗೆ ಪಂಡ ಪೂರ ಥಿಂಗ್ಸ್ಲ ಮುಟ್ಟಿಕೊಂಡು ಅಂಚೆದ ಪನ್ನಗ ಉಡುಪಿ ಜನಕ್ಲೆ ಬೋಡ ಏನಂಚಿನ ಒಂಜಿ ರೀತಿಯ ಫುಡ್ಡುಲ ಮುಲ್ಪ ಒದಗಿಸೋದು ಬೇರೆ ಅವತ್ತಂದೆ ಪರವರುಡು ಮತ್ತಿನ ಕಲೆಗೆಲ್ಲ ಮೂರು ಎಡ್ಡೆ ರೀತಿಯ ಫುಡ್ಡನ್ನು ಮತ್ತು ಮಲ್ತು ಕೊರಪೇರು ಅಂಚೆದ ಪನ್ನಗ ಒಂದೊಂಜಿ ಮಲ್ದಿನ ಒಂಜಿ ಪ್ಲೇಸುಲ ಎಡ್ಡೆ ರೀತಿಯ ಉಂಟು. ಕರಾವಳಿ ಬೈಪಾಸ್ ಅಂಚಿಡು ಕೃಷ್ಣ ಮಠಗಳ ಮುಟ್ಟಕೊಂಡು ಇಂಚಿ ಪೂಪಿನ ಕಲೆ ಹೈವೇಡು ಎಣ್ಣೆಚ್ಚಿಡು ಕುಡ್ಲ ಪೂಪಿನ ಕಲೆಗೆಲ್ಲ ಎಡ್ಡೆ ರೀತಿಯ ಸೌಕರ್ಯಗಳುಂಟು. ಅಂಚಿಡು ಕೊಲ್ಲೂರು ಕುಂದಾಪುರ ಅಂಚೆ ಉತ್ತರ ಕನ್ನಡ ಪೂಪಿನ ಅಂಚಿದ್ನಲ್ಲ ಮಧ್ಯ ಭಾಗಗಳು ಒಂಜಿ ನಿರ್ಮಾಣ ಮಾಡ್ತಿದ್ದಾರೆ. ಒಟ್ಟಿನಲ್ಲಿ ಕೃಷ್ಣನ ನಗರಿ ಉಡುಪಿಯಲ್ಲಿ ಆರಂಭಗೊಂಡ ವಿನೂತನ ಪರಿಕಲ್ಪನೆಯ ಹೋಟೆಲ್ ಉಡುಪಿಯ ಹೆಮ್ಮೆಯ ಕಿರೀಟಕ್ಕೆ ಮತ್ತೊಂದು ಗರಿಯನ್ನ ಪೂಣಿಸಿದೆ. ಗ್ರಾಹಕರು ಹೋಟೆಲ್ ಸೇವೆಯಿಂದ ಸಂತೃಪ್ತರಾಗಿದ್ದಾರೆ. ಸ್ಥಳೀಯರಿಗೆ ಸೇವೆಯನ್ನ ಒದಗಿಸುವ ಜೊತೆಗೆ ದೂರದ ಊರುಗಳಿಂದ ಬರುವ ಯಾತ್ರಾರ್ಥಿಗಳಿಗೂ ಹೋಟೆಲ್ ಎಲ್ಲಾ ರೀತಿಯ ಅನುಕೂಲವನ್ನ ಒದಗಿಸಲು ಸಂಸ್ಥೆ ಕಟಿಬದ್ಧವಾಗಿದೆ. ಪಲ್ಲವಿ ಸಂತೋಷ್, V4 News 24/7 ಉಡುಪಿ.